ಅದ್ಯಾವುದದು? ಪರಂಜ್ಯೋತಿ, ಭರ್ಗ. ಆ ಪರಂಜ್ಯೋತಿನ ಏನಂತ ಕರೀತಾರಯ್ಯ? ಬ್ರಹ್ಮನ್ ಅಂತ ಕರೀತಾರೆ. ಅದೇ ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞ 100 ಹೆಸರು ಕೊಡಿ, ಬೇರೆ ಬೇರೆ. ಕೃಷ್ಣ ಅಂತ ಕರೀರಿ, ರಾಮ ಅಂತ ಕರೀರಿ, ಏನೋ ಕರೀರಿ. ಆದ್ದರಿಂದಲೇ ಕೊನೆ ವಾಕ್ಯ ಕೇಳಿಸ್ಕೊಳ್ಳಿ, ಮುಂದಕ್ಕೆ ಹೋಗ್ಬೇಕು ನಾನು. ನೀವು ಉಪನಯನವನ್ನು ಮಾಡಿದಾಗ ಇನ್ನೊಂದು ಹೆಸರಿನಿಂದ ಕರೀತೀರಿ. ಅದಕ್ಕೆ ಏನಂತ ಕರೀತೀರಿ? ಬ್ರಹ್ಮೋಪದೇಶ ಅಂತ ಕರೀತೀರಿ. ಬ್ರಹ್ಮನನ್ನು ಉಪದೇಶ ಮಾಡ್ತೀರಿ ಅಂತ ನೀವೆಲ್ಲ ಹೇಳ್ತೀರಿ, ಕರೆಯಲ್ಲ, ಮರ್ತೋಗ್ಬಿಡ್ತೀರಿ. ಬ್ರಹ್ಮೋಪದೇಶ ಮಾಡುವುದು, ಬ್ರಹ್ಮನನ್ನು ಉಪದೇಶ ಮಾಡ್ತಾ ಇದ್ದೀರಿ ಉಪನಯನದಲ್ಲಿ. ಅದು ನಿಜವಾದ ಆಂತರ್ಯ, ಅದು ನಿಜವಾದ ಅರ್ಥ, ಅದು ನಿಜವಾದ ಸವಿತೃ ಮಂತ್ರದ ಆಂತರ್ಯ. ಅದು ಈ ಋಷಿ ಕೇಳ್ತಾ ಇದ್ದಾನೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ, ಪೂಷಣ್ಯೇಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿ ಸಮೂಹತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸಾವಸೌ ಪುರುಷಃ ಸೋಹಮಸ್ಮಿ. ಈ ಈಶಾವಾಸ್ಯ ಉಪನಿಷತ್ತು ಓದಬೇಕು. ಪೂಷಣ್ಯ ಏಕರ್ಷೆ, ಪೂಷಣ್ಯ ಸೂರ್ಯ, ಏಕರ್ಷೆ ಒಂದು ಚಕ್ರದ ಮೇಲೆ ಇಡೀ ಪ್ರಪಂಚವನ್ನು ಸುತ್ತತಕ್ಕಂಥವನೇ. ಪೂಷಣ್ಯ ಏಕರ್ಷೆ ಯಮ, ಯಮ ನಿನ್ನ ಮಗ. ಸೂರ್ಯ ಪ್ರಾಜಾಪತ್ಯ. ವ್ಯೂಹರಶ್ಮಿ, ನೀನು ಏನು ಕಿರಣಗಳನ್ನು ಹೊರಗೆ ನೂಕ್ತಾ ಇದ್ದೀಯ ಅದನ್ನು ಒಂದ್ ಕಡೆ ತಗೋ. ಸಮೂಹ ತೇಜೋ, ನಿನ್ನ ತೇಜಸ್ಸನ್ನು ಕಡಿಮೆ ಮಾಡು. ಯತ್ತೇ ರೂಪಂ, ನಾವು ನೋಡ್ತಾ ಇರತಕ್ಕಂಥ ಸೂರ್ಯ ಸೂರ್ಯ ಅಲ್ಲ. ಯತ್ತೇ ರೂಪೇ, ನಿನ್ನ ರೂಪವನ್ನ ಕಲ್ಯಾಣತಮವಾಗಿದೆ. ಆ ಕಲ್ಯಾಣತಮವಾಗಿರತಕ್ಕಂತಹ ರೂಪವನ್ನ, ಯತ್ತೇ ರೂಪಂ ಕಲ್ಯಾಣತಮ ತತ್ತೇ ಪಶ್ಯಾಮಿ, ನಾನು ನೋಡ್ತಾ ಇದ್ದೀನಿ, ನಾನು ನೋಡ್ಬೇಕು. ನಾನು ಕ್ಷೇತ್ರಜ್ಞನನ್ನು ನೋಡುವುದು ಅಷ್ಟು ಸುಲಭ ಅಲ್ರಿ. ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. 13ನೇ ಅಧ್ಯಾಯ ಅಷ್ಟು ಕಬ್ಬಿಣದ ಕಡಲೆ ಇದು. ಕೃಷ್ಣ ಹೇಳ್ತಾ ಇದ್ದಾನೆ, ನಿನಗೆ ಕ್ಷೇತ್ರಜ್ಞ ಗೊತ್ತಾಗ್ಬೇಕಾದ್ರೆ ಇದೆಲ್ಲ ಗೊತ್ತಾಗಬೇಕು. ಹಾಗೇನ್ ಕಾಣುತ್ತೆ? ಯೋಸಾ ವಸೌ ಪುರುಷಃ ಸೋಹಮಸ್ಮಿ. ಮಹಾ ವಿಚಿತ್ರವಾದ ಅಂತ್ಯ. ನಾನು ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ತಪಸ್ಸು ಮಾಡಿ ತಪಸ್ಸು ಮಾಡಿ ತಪಸ್ಸು ಮಾಡಿ, ಏನ್ ಸುಮ್ಮನೆ ಕಾಣಿಸ್ಬಿಡ್ತಾನೆಯೇ? ಕಾಣಿಸ್ತಕ್ಕಂಥದ್ದು ಕಿರಣಗಳು, ಕಾಣಿಸ್ತಕ್ಕಂಥದ್ದು ಶಾಖ, ಕಾಣಿಸ್ತಕ್ಕಂಥದ್ದು ಕಣ್ಣನ್ನು ಬಿಟ್ಟರೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಸ್ಥಿತಿ. ಆದರೂ ಯಾರೋ ಕೆಲವು ಸೂರ್ಯೋಪಾಸಕರು ಇರ್ತಾರೆ, ವರ್ಷಗಳು 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 ಸೂರ್ಯನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಅವರು ಕಣ್ಣಿಂದ ಸೂರ್ಯನನ್ನು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ, ಸೂರ್ಯನ ಆಂತರ್ಯವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಸಾವಸೋ ಪುರುಷಃ. ಅಯ್ಯ ಪುರುಷೋತ್ತಮ, ನಾನು ಸೂರ್ಯನ ಒಳಗೆ ನೋಡ್ತಾ ಇದ್ದರೆ ಸೋಹಮಸ್ಮಿ, ಸಹ ಅಹಂ ಅಸ್ಮಿ, ಆ ಒಳಗೆ ನನ್ನೇ ನೋಡ್ತಾ ಇದ್ದೀನಿ. ವಿಷ್ಣು ಅಂದ್ರೆ ಅರ್ಥ ಏನು ಅಂತ ನಾನು ನಿನ್ನೆ ಹೇಳಿದ್ದೇನೆ. ನೀವು ಸೂರ್ಯಾರಾಧನೆಯನ್ನು ಮಾಡಿ ನೀವು ಸಿದ್ಧಿ ಪಡೆದರೆ, ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯ ಆದರೆ, ಆ ಸೂರ್ಯ ಮಂಡಲದಲ್ಲಿ ನಿಮ್ಮನ್ನೇ ನೋಡುತ್ತೀರಿ. ಯಾಕೆ ನೋಡ್ತೀರಿ? ಆ ಕ್ಷೇತ್ರಜ್ಞನ ಕಿರಣ ನಿಮ್ಮಲ್ಲಿ ಇದೆ. ವಿಷ್ಣುವಿನ ಅಂಶವನ್ನು ಹೊಂದಿದ್ದೀರಿ. ವಿಶತೀತಿ ವಿಷ್ಣು. ಈ ಕ್ಷೇತ್ರದ ಒಳಗೆ ಕ್ಷೇತ್ರಜ್ಞ ಯಾರಲ್ಲಿ ಇದ್ದಾರೆ? ಕೃಷ್ಣ ಹೇಳ್ತಾ ಇದ್ದಾನೆ, ನಾನಿದೀನಿ ಕಡೆಯ ಅಂತ ಇದ್ದೆ, ನನಗೆ ಗೊತ್ತಿದೆ ಅಂತ ಇದ್ದಾನೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ತಿಳ್ಕೊ ನೀನು. ಇಷ್ಟೊತ್ತಾಗಬೇಕು ನಮ್ಗೆ ತಿಳ್ಕೊಳ್ಳೋದಿಕ್ಕೆ. ಮಾಂ ವಿದ್ಧಿ, ನಿನ್ನ ದೇಹದ, ನಿನ್ನ ಕ್ಷೇತ್ರದ ಒಳಗೆ ಇರತಕ್ಕಂಥ ಕ್ಷೇತ್ರಜ್ಞ ಯಾರು? ನಾನು. ಕ್ಷೇತ್ರಜ್ಞಂಚಾಪಿ ಮಾ, ನಾನು ವಿದ್ಧಿ, ತಿಳ್ಕೋ.
ಈ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಇದರ ಬಗ್ಗೆ ನಾನು ಮಾತನಾಡಿದ್ದು ಒಂದು 100 ಗಂಟೆ ಮಾತಾಡಬಹುದಾದ್ರಲ್ಲಿ ಒಂದು 15 ನಿಮಿಷ ಮಾತಾಡಿದ್ದೇನೆ ನಿಮ್ಮ ಹತ್ರ. ಇನ್ನು ಮುಂದಿನೆಲ್ಲ ಅಧ್ಯಯನ ಮಾಡ್ಬೇಕು ನೀವು. ಕ್ಷೇತ್ರಜ್ಞಯೋರ್ ಜ್ಞಾನಂ ಏತಜ್ಞಾನಂ ಮತಂ. ನೀವು ಈ ಕ್ಷೇತ್ರವನ್ನ, ಕ್ಷೇತ್ರಜ್ಞನನ್ನ ಅರ್ಥ ಮಾಡಿಕೊಂಡರೆ ಆಗ ನೀವು ಜ್ಞಾನಿ ಆಗ್ತೀರಿ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್. ಅಷ್ಟೇ ಹೇಳಿರೋದು ನನ್ನಿಂದ. ಇನ್ನರ್ಥ ಇದೆ. ಏನದು? ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಭಿರ್ ವಿನಿಶ್ಚಿತೈ. ಇಷ್ಟೊತ್ತೂ ಹೇಳಿದ್ದು ಆಗಲೇ ಹೇಳಿದೆ, ಒಂದು 100 ಗಂಟೆ ಅಂದ್ರೆ ಅರ್ಥ ಏನು, ಒಂದು 2-3 ಶ್ಲೋಕ ಹೇಳಿದ್ದೇನೆ ನಿಮಗೆ. ಇರೋದೆಷ್ಟು? 10,000. ಇರೋದೆಷ್ಟು? 2,198. ಇರೋದೆಷ್ಟು? 1,549. ಇರೋದೆಷ್ಟು? 6,000. ಅಷ್ಟರಲ್ಲಿ ಹೇಳಿದ್ದೆಷ್ಟು? ಒಂದು 3-4 ಶ್ಲೋಕಗಳಲ್ಲಿ ಕ್ಷೇತ್ರಜ್ಞರ ಬಗ್ಗೆ ಒಂದು ಸೂಚನೆ, ಪುಟಾಣಿ ಒಂದು ಮುನ್ನುಡಿಯನ್ನು ಕೊಟ್ಟಿದ್ದೆ. ಹೀಗಾಗಿ ತಾವು ದಯಮಾಡಿ ಕಠ, ಷಟ್ಪ್ರಶ್ನ, ಈಶಾವಾಸ್ಯ, ಬೃಹದಾರಣ್ಯಕ, ಛಾಂದೋಗ್ಯ, ಮುಂಡಕ, ಮಾಂಡುಕ್ಯ, ಐತರೇಯ, ತೈತರೇಯ ಈ ಎಲ್ಲ ಉಪನಿಷತ್ತುಗಳನ್ನು ಓದಬೇಕು. ಬರ್ತಾಯ್ತಾ? ದಶೋಪನಿಷತ್ತುಗಳನ್ನು ನೀವು ಓದಬೇಕು. ದಶೋಪನಿಷತ್ತುಗಳನ್ನು ಓದಿದರೆ ಕ್ಷೇತ್ರಜ್ಞ ವಿಭಾಗ ಯೋಗದ ಅರ್ಧ ಭಾಗ ಗೊತ್ತಾಗತ್ತೆ ಅಂತ ಕೃಷ್ಣ ಹೇಳ್ತಾರೆ. ಇನ್ನರ್ಧ ಭಾಗ ಏನಯ್ಯ ಅಂದ್ರೆ ಬ್ರಹ್ಮಸೂತ್ರ ಪದೈಶ್ಚೈವ. ವ್ಯಾಸ ಮಹರ್ಷಿಗಳು ಉಪನಿಷತ್ತುಗಳನ್ನೆಲ್ಲ ಅಧ್ಯಯನ ಮಾಡಿದರು. ವಾಸ್ತವವಾಗಿ ನಮ್ಮಲ್ಲಿ 4 ವೇದಗಳನ್ನು ಕೊಟ್ಟವರು ಅವರೇ. ವೇದ ಅನಂತವಾಗಿ ಅಖಂಡವಾಗಿ ಒಂದೇ ಇದ್ದಿದ್ದು. 5,000 ವರ್ಷಗಳ ಹಿಂದೆ ವ್ಯಾಸ ಮಹರ್ಷಿಗಳು ಕುಳಿತುಕೊಂಡು ಅವರ ಶಿಷ್ಯರಿಂದ ಪ್ರಶ್ನೆ ಕೇಳಿದರು. ಪೈಲ ಹೇಳಬ ಈ ಶ್ಲೋಕ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತ. ಎಲ್ಲಿ ಬರ್ತಯ್ಯ ಹೇಳು? ಕಂಡ್ಕೊಂಡ್ಬಿಟ್ಟ. ಇನ್ನೊಬ್ಬನು ಕೇಳಿದ್ರು, ವೈಶಂಪಾಯನರಂತ ಕೇಳಿದ್ರು. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಮಾಹುಃ ಅಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್ ಏಕಂ ಸದ್ವಿಪ್ರಾಬಹುಧಾ ವದಂತಿ. ಎಲ್ಲಿ ಬರ್ತಯ್ಯ? ವ್ಯಾಸ ಮಹರ್ಷಿಗಳಿಗೆ ಗೊತ್ತಾಯ್ತು, ಬಹಳ ಜಾಸ್ತಿ ಬರವಣಿಗೆ ಇಲ್ಲ ಅಂತ ಹೇಳಿದಿನ ಆಗಲೇ, ಇಷ್ಟೊಂದು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ 4 ಜನ ಶಿಷ್ಯರನ್ನು ಮುಂದೆ ಕೂಡಿಸ್ಕೊಂಡು, ಅವರಿಗೆ ವ್ಯಾಸ ಅಂತ ಹೆಸರಿರಲಿಲ್ಲ ಅವಾಗ, ಅವ್ರನ್ನ ದ್ವೈಪಾಯನರು ಅಂತ ಕರೀತಾ ಇದ್ರು. ಕೃಷ್ಣ ದ್ವೈಪಾಯನ ಅಂತ ಅವರ ಹೆಸರು. ಅವರು 4 ಜನ ಶಿಷ್ಯರು, ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು. ಈ 4 ಜನ ಶಿಷ್ಯರನ್ನು ಕೂಡಿಸಿಕೊಂಡು ತಮಗೆ ಎಲ್ಲ ವೇದ ಬರ್ತಾ ಇತ್ತು. ಒಂದೊಂದು ಮಂತ್ರವನ್ನ ತೆಗೆದು ಒಬ್ಬೊಬ್ಬ ಶಿಷ್ಯನು ಕೊಡ್ತಾ ಹೋದ್ರು. ಅಸು ಅಂದ್ರೆ ಎಸೆಯೋದು ಅಂತ. ವೇದ ಮಂತ್ರವನ್ನ ಎಸ್ತರು. ಪೈಲ ನೀ ನಿಂತವು, ವೈಶಂಪಾಯನ ನಿಂತವು, ಸುಮಂತು ನಿಂತವು, ಜೈಮಿನಿ ನಿಂತವು ಅಂತ ಏನನ್ನ? ವೇದವನ್ನು ಎಸೆದದ್ದರಿಂದ ಅವರಿಗೆ ವೇದವ್ಯಾಸ್ ಅಂತ ಹೆಸರಾಯಿತು. ಅವ್ರ ನಿಜವಾದ ಹೆಸರೇನು? ಕೃಷ್ಣದ್ವೈಪಾಯನರು ಅಥವಾ ಪಾರಾಶರರು. ಪರಾಶರ ಅಲ್ಲ, ಪರಾಶರ ಅವರ ಅಪ್ಪನ ಹೆಸರು. ಪಾರಾಶರರು ಅಂತ ಅವ್ರ ನಿಜವಾದ ಹೆಸರು. ಕೃಷ್ಣದ್ವೈಪಾಯನರು ಯಮುನಾ ನದಿಯಲ್ಲಿ ಹುಟ್ಟಿದ್ದರಿಂದ ಅವರು ಕೃಷ್ಣದ್ವೈಪಾಯನರು ಅಂತ ಹೆಸರು. ಆ ವ್ಯಾಸರು ಈ ವೇದಗಳನ್ನು ವಿಭಜಿಸಿ, ಈಗಾಗಲೇ ಹೇಳಿದ್ನಲ್ಲ, ಕಠ, ಷಟ್ಪ್ರಶ್ನ, ಈಶಾವಾಸ್ಯ ಇತ್ಯಾದಿ 10 ಉಪನಿಷತ್ತು. ಆ ಉಪನಿಷತ್ತುಗಳಲ್ಲಿ ಪ್ರಧಾನವಾದ ಮಂತ್ರಗಳನ್ನು ತಗೊಂಡು ಉಪನಿಷತ್ತಿನ ತೋಟದಿಂದ ವೇದಾಂತ ಕುಸುಮ ಗ್ರಥನಾರ್ಥತ್ವಾತ್ ಅಂತಾರೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ವ್ಯಾಸ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾ
ಮಹಾಸ್ವಾಮಿ ಅಂತ ದೊಡ್ಡ ಕೆಲಸ ಮಾಡಿದ್ದೀರಿ ತಾವು. ವೇದಾಂತ ಕುಸುಮ ಗ್ರಥನಾರ್ಥತ್ವ, ವೇದಾಂತ ಅಂದ್ರೆ ಉಪನಿಷತ್ತಿನ ಹೂಗಳನ್ನು ತೆಗೆದುಕೊಂಡು ಒಂದು ಮಾಲೆಯನ್ನು ಕಟ್ಟಿಕೊಟ್ಟಿರಿ, ಅದೇ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳು ಬ್ರಹ್ಮಸೂತ್ರ ಪದೈಶ್ಚೈವ. ಕೃಷ್ಣ ಹೇಳ್ತಾ ಇದ್ದಾನೆ, ನೋಡಪ್ಪ, ಈ ಕ್ಷೇತ್ರಜ್ಞರ ಬಗ್ಗೆ ಬ್ರಹ್ಮಸೂತ್ರ ಪದೈಶ್ಚೈವ, ಬ್ರಹ್ಮಸೂತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಸೂತ್ರಗಳು ಎಷ್ಟಿದೆ? 555 ಸೂತ್ರಗಳಿವೆ. ನಾವು ಸುಮ್ಮನೆ ಒಂದೇ ಒಂದು ಸೂತ್ರವನ್ನು ನೋಡೋಣ. ಏನ್ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಕೃಷ್ಣ? ಮೊಟ್ಟ ಮೊದಲನೇ ಸೂತ್ರ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವುದು ಬ್ರಹ್ಮಸೂತ್ರಗಳಲ್ಲಿ ಮೊಟ್ಟ ಮೊದಲನೆಯ ಸೂತ್ರ. ಅಥಾತೋ ಬ್ರಹ್ಮ ಜಿಜ್ಞಾಸ. ಇನ್ನು 14 ನಿಮಿಷ ಇದೆ, ಸಾಧ್ಯ ನಾನು ಆ ಚೂರು ಪರಿಚಯ ಮಾಡಿ ಮುಗಿಸ್ಬಿಡ್ತೀನಿ. ಶ್ರೀರಾಮರಾಯರೇ, ನಾಳೆ 13ನೇ ಅಧ್ಯಾಯ ಮುಗಿಯುತ್ತೆ, 14ನೇ ಅಧ್ಯಾಯಕ್ಕೆ ಹೋಗ್ತೀನಿ, ಚಿಂತೆ ಪಡಬೇಡಿ. 1ನೇ ತಾರೀಖೊಳಗೆ ಉಳಿದಿದ್ದೆಲ್ಲ ಮುಗಿಸ್ತೀನಿ, ಚೂರು 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 ಚೂರು. ಬ್ರಹ್ಮಸೂತ್ರಗಳು, ಅದರ ಮೊಟ್ಟ ಮೊದಲನೆಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಆಮೇಲೆ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಚಿಂತನೆಯನ್ನು ಅತಃ ಮಾಡೋಣ. ಒಟ್ಟಿನಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಆನಂತರ ಬ್ರಹ್ಮನ್ ಚಿಂತನೆಯನ್ನು ಮಾಡೋಣ. ಆ ನಂತರ ಅಂದ್ರೆ ಯಾವ ನಂತರ? ನೀವು ಬ್ರಹ್ಮೋಪಾಸನೆಯನ್ನು ಮಾಡಬೇಕಿದ್ರೆ 4 ಅರ್ಹತೆಗಳು. ಯಾವುದನ್ನು ಮಾಡಿದ ಮೇಲೆ ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಯೋಗ್ಯತೆ ಬರುತ್ತೆ ಅನ್ನುವುದನ್ನ 4 ಸೋಪಾನಗಳನ್ನು ಭಗವತ್ಪಾದರು ಹೇಳಿ. ಆದೌ, ಮೊಟ್ಟ ಮೊದಲನೇದು, ಆದೌ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ಮೊಟ್ಟ ಮೊದಲನೇದೇನಪ್ಪ ಅಂದ್ರೆ, ನಮಗೆ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ನಿಜ, ಯಾವುದು ನಿಜದಂತೆ ಅಲ್ಲ ಅನ್ನತಕ್ಕಂಥದ್ರೆ ವ್ಯತ್ಯಾಸ ಗೊತ್ತಾಗಬೇಕು. ಆದವು ಮೊಟ್ಟ ಮೊದಲು ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ಮೊದಲು ನಾವು ಯಾವುದು ಸತ್ಯ, ಯಾವುದು ಮಿಥ್ಯ. ಮಿಥ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸತ್ಯಂತೆ ಕಾಣುತ್ತೆ ಆದ್ರೆ ಸತ್ಯ ಅಲ್ಲ. ಉದಾಹರಣೆಗೆ ಈ ಕಟ್ಟಡ ಎಷ್ಟೋ ವರ್ಷಗಳಾಗಿದೆ ಕಟ್ಟಿ, ಇನ್ 1000 ವರ್ಷ ಆದ್ಮೇಲೆ ಇರ್ತೇನ್ರಿ ಇದು? 1000 ವರ್ಷ ಆದ್ಮೇಲೆ ಇರ್ತೇನ್ರಿ? ಎಂತೆಂಥ ಕೋಟೆ ಕೊತ್ತರುಗಳು ಅರಮನೆಗಳು ಹೋಗ್ಬಿಟ್ವಾಗ್ಲೇನೆ ಹೀಗಿದೆ. ಇದು ಇದೇ ಅನ್ನುವ ಸತ್ಯದಂತೆ ಕಾಣತಕ್ಕಂಥ ಸುಳ್ಳು, ಎಂದೆಂದಿಗೂ ಇರುವುದು ಅಲ್ಲ. ಅರ್ಥ ಆಗ್ತಾ ಇದೆಯೇನ್ರಿ? ಯಾವುದೋ ಒಂದು ಮರ, ವಿಧುರಾಶ್ವತ್ಥಕ್ಕೆ ಹೋದ್ರೆ 5000 ವರ್ಷ ಆಯ್ತು ಅಂತ ಹೇಳ್ತಾರೆ. ಆ ಮರಕ್ಕೆ 10,000 ವರ್ಷ ಬದುಕಿರ್ತೇನ್ರಿ? 20,000 ವರ್ಷ ಬದುಕಿರುತ್ತಾ? ಹಿಮವತ್ ಪರ್ವತ ಇವತ್ತು ಬೆಳೀತಾ ಇದೆ, ಅದಕ್ಕೊಂದು 3 ಕೋಟಿ ವರ್ಷ ಆಯ್ತು ಬೆಳೆಯೋದಕ್ಕೆ ಶುರುವಾಗಿ. ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ. ವಿಜ್ಞಾನಿಗಳು ಹೇಳಿದ್ದಾರೆ, ಬೆಳೆದು 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 ಏನಾಗ್ತದೆ, ಹಿಮವತ್ ಪರ್ವತ ಬೀಳುತ್ತೆ, ಹೀಗೆ ಮುರಿದು ಬೀಳುತ್ತದೆ, ದಕ್ಷಿಣ ಭಾರತದ ಮೇಲೆ ಬೀಳುತ್ತೆ ಅಂತ ಹೇಳಿದೆ. ಯಾವಾಗ? 1-2 ಕೋಟಿ ವರ್ಷ ಆದ್ಮೇಲೆ ಅಂತ ಇಟ್ಕೊಳ್ತೀವಿ. ಅಂತೂ ಅಂತ್ಯ ಇದೆ ತಾನೇ ಇದಕ್ಕೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಪ್ರತಿಯೊಂದಕ್ಕೂ ಅಂತ್ಯವಿದೆ. ಗೊತ್ತಾಗ್ತಾ ಇದೆಯೇನ್ರಿ ನಿಮ್ಗೆ? ನಮ್ಮ ಕೊನೆಗೆ ಬಂದು ನಿಂತ್ಕೊಳ್ಳೋದು ನಮ್ಮ ದೇಹಕ್ಕೆ. ಈ ದೇಹ ಏನು ತನು ಮೈ ಶಕ್ತಿ ಅದು ಇದು ಎಲ್ಲ ಮಾತಾಡ್ತಾ ಇದ್ದೇವೆ. ಎಲ್ಲರೂ ದಯವಿಟ್ಟು ಒಂದು 30 ವರ್ಷದ ಹಿಂದಕ್ಕೆ ಹೋಗಿ. 30 ವರ್ಷಗಳ ಹಿಂದೆ ಇದ್ದ ಶಕ್ತಿ ನಿಮ್ಮ ದೇಹಕ್ಕಿದೆಯೇನ್ರಿ? ಹುಡುಗರಾಗಿದ್ದೇವೆ, ಗೋಲಿ ಆಟ ಆಡ್ತಾ ಇದ್ವಿ, ಬೆಟ್ಟ ಹತ್ತಿ ಇಳಿತಾ ಇದ್ವಿ, ಈಗ ಹೊಡಿತಾ ಇದ್ವಿ.
ಲೆಕ್ಕವಿಲ್ಲ 10-20 ಮೈಲ್ಗಳಲ್ಲಿ ಏನ್ ಮಹಾನ್ ನಡೀತಾ ಇದ್ವಿ. ಒಂದು 20 ಮೆಟ್ಲು ಹತ್ತೋಕ್ಕಾಗಲ್ಲ. ದೇಹ ಅನ್ನತಕ್ಕಂಥದ್ದು ಸೋತು ಹೋಗಿದೆ, ಸತ್ತು ಹೋಗುತ್ತದೆ, ಅದು ಶಾಶ್ವತ ಅಲ್ಲ. ಭಗವತ್ಪಾದ ಹೇಳ್ತಾ ಇದ್ದಾರೆ, ನಮಗೆ ಇದು ಮೊದಲು ಅರ್ಥವಾಗಬೇಕು. ಯಾವುದು ಸತ್ಯ, ಯಾವುದು ಪರಮ ಸತ್ಯ, ಯಾವುದು ಸತ್ಯದಂತೆ ಕಾಣುವ ಸುಳ್ಳು. ನಾವೆಲ್ಲರೂ ಪರಮ ಸತ್ಯ ಅಲ್ಲ. ಏನ್ರಿ, ಒಂದ್ 1000 ವರ್ಷಗಳಲ್ಲಿ ಶ್ರೀರಾಮರು ಇದ್ರಂತೆ, ಯಾವುದು ಸೇತುವೆನಂತಲ್ಲಪ್ಪ, ಕನ್ಯಾಕುಮಾರಿ ಹೇಳ್ತಾರೆ, ರಾಮ ಸೇತು ಅಂತ ಕರೀತಾರಲ್ರಿ. ಆಧಾರವೇ ಇಲ್ವಲ್ರಿ ಇದಕ್ಕೆ. ಅದ್ ಹೇಗ್ರಿ ಕಟ್ಟಿದ್ರು? ಆ ಕಟ್ಟಿದ್ ಇನ್ನೂ ಇದೆಯಲ್ರಿ. ನಮ್ಮ ಕಣ್ಣು ಮುಂದೆ ನಮ್ಮ ತಾತನ್ 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 ತಾತ 1000 ತಾತಗಳ ಹಿಂದಿನಿಂದಲೂ ಇದೆ. ಕೆಲವು ಪರಮಶಾಶ್ವತವಾಗಿರತಕ್ಕಂಥದ್ದು ಯಾವುದೋ ಒಂದಷ್ಟಿವೆ. ಅದು ಯಾವುದಯ್ಯ ಇದೆ ಅಂದ್ರೆ ಯಾವುದೋ ದೈವ ಅಂತ ಕರಿತೀವಿ. 1000 ವರ್ಷಗಳ ಹಿಂದೂ ಕೃಷ್ಣನ ಬಗ್ಗೆ ಚರ್ಚೆ ನಡೆದಿದೆ. 5000 ವರ್ಷಗಳ ಹಿಂದೆ ಕೃಷ್ಣನೇ ಮಾತಾಡಿದ್ದ. ಇನ್ನು ಇದೆ ಹಾಗೆ. ಯಾವುದೋ ಒಂದು ದೇವಸ್ಥಾನ ನೋಡ್ತೀವಿ, ಇದಕ್ಕೊಂದು 700 ವರ್ಷ ಆಗಿದೆ. ಇನ್ಯಾವುದೋ ದೇವಸ್ಥಾನ 2000 ವರ್ಷ ಆಗಿದೆ. ಇದೇ ನಮ್ಮ ಕಣ್ಣಿಗೆ ಕಲ್ಲಿನಲ್ಲಿ ಕೆತ್ತಿರತಕ್ಕಂತಹ ದೇವಸ್ಥಾನಗಳೇ 1000 ವರ್ಷ ಇರಬೇಕಾಗಿದೆ. ಆ ದೈವ ಇನ್ನೆಷ್ಟು ವರ್ಷ ಇದೆ? ಆ ದೈವಕ್ಕೆ ಎಷ್ಟು ಅಂತ್ಯ ಇದೆ? ಸುಮ್ಮನೆ ಹೋಲಿಸಿದರೆ ಅದು ಸತ್ಯ, ಪರಮ ಸತ್ಯ, ಶಾಶ್ವತ ಸತ್ಯ ಅಂತ ಕಾಣುತ್ತೆ. ಆ ಶಾಶ್ವತ ಸತ್ಯಕ್ಕೆ ನಮ್ಮನ್ನು ಹೋಲಿಸಿದರೆ ನಾವು ಜುಜುಬಿ, ತೃಣ, ಮಣ್ಣಿನ ಕಾಣ, ಮರಳು ಏನೂ ಇಲ್ಲ ಅಲ್ವೇನ್ರಿ? ಹೌದಲ್ವೋ? ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು. ನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ನೀವು ಬ್ರಹ್ಮಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಮೊಟ್ಟ ಮೊದಲನೇ ನಿಯಮ ಏನಪ್ಪಾ ಅಂದ್ರೆ, ಯಾವುದು ಪರಮ ಸತ್ಯ, ಯಾವುದು ಸತ್ಯವಲ್ಲ, ಯಾವುದು ಶಾಶ್ವತ ಸತ್ಯ, ಯಾವುದು ತಾತ್ಕಾಲಿಕ ಸತ್ಯ ಅನ್ನತಕ್ಕಂಥ ಭೇದ ನನಗೆ ಗೊತ್ತಾಗಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ಫಲಾಮುತ್ರ ವಿರಾಗ ತದನಂತರ ಎರಡನೇ ಹಂತ. ನಿಮಗೆ ಇಹ ಅಂದ್ರೆ ಈ ಲೋಕದಲ್ಲಿ, ಆಮುತ್ರ ಅಂದ್ರೆ ಪರಲೋಕ, ಸ್ವರ್ಗ ಇತ್ಯಾದಿ. ಇಹ ಆಮುತ್ರ, ಇಹಾಮುತ್ರ ಫಲ ಭೋಗ ವಿರಾಗ ತದನಂತರ. ನಿಮಗೆ ಸ್ವರ್ಗಲೋಕದಲ್ಲಿ ಆಗಲಿ ಈ ಲೋಕದಲ್ಲಿ ಆಗಲಿ ಸಿಗಬೇಕು ಅನ್ನತಕ್ಕಂತಹ ಫಲಗಳ ಬಗ್ಗೆ ಆಸಕ್ತಿ ಇರಬಾರದು. ಇಹಾಮುತ್ರ ಫಲ ಭೋಗ ವಿರಾಗ. ರಾಗ ಅಂದ್ರೆ ಆಸಕ್ತಿ, ವಿರಾಗ ಅಂದ್ರೆ ಆಸಕ್ತಿ ಇಲ್ಲದೆ ಇರೋದು. ನೀವು ದೊಡ್ಡದೊಂದು ಯಜ್ಞವನ್ನು ಮಾಡ್ತೀರಿ, ಆ ಯಜ್ಞದಿಂದ ಒಂದಷ್ಟು ಪುಣ್ಯ ಬರುತ್ತೆ, ಆ ಪುಣ್ಯ ಬೇಕು ಅಂತ ಅನ್ನಬಾರದು. ಇಹಲೋಕದಲ್ಲಿಯೂ ಬರತಕ್ಕಂತಹ ಭೋಗಗಳಿಗೆ ಆಸೆ ಪಡಬಾರದು. ಸತ್ತ ಮೇಲೆ ಸ್ವರ್ಗದಲ್ಲಿ ಸಿಗತಕ್ಕಂಥ ಸುಖಗಳಿಗೂ ವಿಮುಖರಾಗಬೇಕು. ಇಹ ಪುತ್ರ ಆಮುತ್ರ ಅಂತ, ಆಮುತ್ರ ಅಂದ್ರೆ ಸ್ವರ್ಗ ಇತ್ಯಾದಿ. ಸತ್ತ ಮೇಲೆ ಸಿಗತಕ್ಕಂಥ ಸುಖ, ಬದುಕಿರುವಾಗಿನ ಸುಖಗಳಿಗೂ ಸತ್ತ ಮೇಲೆ ಸಿಗಬಹುದಾದಂತಹ ಸುಖಗಳಿಗೂ ನಾನು ವಿರಾಗಿಯಾಗಿರಬೇಕು. ಇರ್ತೀರಾ? ನಾನಿಲ್ಲಪ್ಪೋ, ಅಷ್ಟೆಲ್ಲ ಶಕ್ತಿ ನಮಗಿಲ್ಲ. ಓದ್ಬೋದು ಅಷ್ಟೇನ್ರಿ. ಇಹಾಮುತ್ರ ಫಲಭೋಗ ವಿರಾಗ. ನೆಟ್ಟ ಕೂತೊಳಗೆ ಕಷ್ಟ ಆಗುತ್ತೆ, ಬಿಸಿ ಅದ್ರ ಗಾಳಿ ಕೊಡ್ರಿ ಅಂತ ಕೇಳ್ತೀನಿ, ಇದೆಲ್ಲ ಬಿಡೋಕ್ಕಾಗತ್ತೆ ಅಂದ್ರೆ ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡ್ಬೇಕಾದ್ರೆ ಇದಕ್ಕೆಲ್ಲ ಸ್ವಲ್ಪ ಮಿತಿ ಇರಬೇಕು ಅಂತ. ಭದ್ರವಾಗಿ ನೆಟ್ಟ ಕೂತ್ಕೊಂಡು 2-3 ಗಂಟೆ ಕೂತ್ಕೋಬೇಕ್ರಿ. ಕೂತ್ಕೊಳ್ತೀರ, 1.5 ಗಂಟೆ ಕೂತ್ಕೊಳ್ಳೋಕೆ ಮಾತಾಡ್ತಾ ಇರ್ತೀನಿ. ನೀವು ಏಕಾಂತದಲ್ಲಿ ಏಕಾಂಗಿಯಾಗಿ ತಪಸ್ಸನ್ನು ಮಾಡುತ್ತಾ 1-2 ಗಂಟೆ ಕೂತ್ಕೋಬೇಕಪ್ಪ. ನಿಮ್ಮದೇ ಮನಸ್ಸು ನಿಮ್ಮ ಮಾತು ಕೇಳಲ್ರಿ.
ಇದ್ರ ಬಗ್ಗೆ ಎಲ್ಲ ವಿರಾಗ ಇರಬೇಕು. ಶಮಾದಿ ಷಟ್ಕ ಸಂಪತ್ತಿ, ಶಮ ದಮ ಉಪರತಿ ತಿತಿಕ್ಷೆ ಸಮಾಧಾನ ಶ್ರದ್ಧೆ ಅನ್ನತಕ್ಕಂಥ ಆರನ್ನ ನೀವು ಗಳಿಸಬೇಕು. ಮೋಕ್ಷತ್ವಂ ಇತಿ ಸ್ಫುಟಂ, ನಾಲ್ಕನೇದಾಗಿ ನಿಮಗೆ ಮೋಕ್ಷಕ್ಕೆ ಹೋಗಬೇಕು ಅಂತ ಅನ್ನಿಸ್ಬೇಕು. ಅದೇ ಅನ್ಸಲ್ಲ, ಮೋಕ್ಷಕ್ಕೆ ಹೋಗಬೇಕು ಅಂತ ಸಿದ್ಧ ಇದ್ದೀರಿ ನೀವು. ಮುಂದಿನ ಜನ್ಮದಲ್ಲಿ ಆದರೂ ಆ ಸುಖ ಬೇಕು ಈ ಸುಖ ಬೇಕು ಅಂತ ಕೇಳ್ತೀವೇ ವಿನಃ ಸತ್ತು ಹೋದ್ಮೇಲೆ ಹುಟ್ಕೊಡ್ದಪ್ಪ ಅಂತ ಅನ್ನೋದೇ ಇಲ್ಲ ನಾವು. 85 ವರ್ಷ ಆಗಿ ಯಮಧರ್ಮರಾಯ ಬಂದು ಸ್ವಲ್ಪ ಇರೆಯೋ ಅಂತೀವೇ ವಿನಃ ನಡಿ ಬರ್ತೀನಿ ಅಂತ ಅನ್ನಲ್ಲ. ಅಂತೀವೇನ್ರಿ? ಈ ನಾಲ್ಕನ್ನು ನೀವು ಗೆದ್ದರೆ, ಈ ನಾಲ್ಕು ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ರ ಫಲಭೋಗ ವಿರಾಗ, ಶಮಾದಿ ಷಟ್ಕ ಸಂಪತ್ತಿ, ಮೋಕ್ಷತ್ವ ಅಂದರೆ ಮೋಕ್ಷಕ್ಕೆ ಹೋಗಬೇಕು ಅನ್ನತಕ್ಕಂಥ ಮನಸ್ಸು, ಈ ನಾಲ್ಕೂ ನಿಮಗೆ ಇದ್ದರೆ, ಇದೆ ಅಂತಲ್ಲ ಪ್ರಯತ್ನ, ಆ ನಾಲ್ಕರ ಕಡೆಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಆ ನಾಲ್ಕನ್ನು ಗೆಲ್ಲಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಆಗ ನೀವು ಬ್ರಹ್ಮಸೂತ್ರಗಳನ್ನು ಓದಬಹುದು. ಆ ಬ್ರಹ್ಮಸೂತ್ರಗಳನ್ನು ಓದಿದರೆ ಒಂದು ಸೂತ್ರ ಓದೋದೇ ಬಹಳ ಕಷ್ಟ. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ್ ಬಗ್ಗೆ ಚಿಂತನೆ ಮಾಡ್ತೀನಿ, ಆ ಬ್ರಹ್ಮನ್ ಬಗ್ಗೆ ಚಿಂತನೆ ಮಾಡ್ತೀನಿ ಅಂತ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರವಾಗಿ 554 ಸೂತ್ರಗಳಿವೆ. ಇದು ಸೇರಿ 555. ಆ 554 ಸೂತ್ರಗಳನ್ನು ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಆಗ ನಿಮಗೇನು ಗೊತ್ತಾಗುತ್ತೆ? ಕ್ಷೇತ್ರಜ್ಞ ಅಂದರೆ ಏನು ಅಂತ ಗೊತ್ತಾಗುತ್ತೆ ಅಂತ ಯಾರು ಹೇಳಿದರು? ಕೃಷ್ಣ ಹೇಳ್ದ. ಹೀಗಾಗಿ ಈ ಒಂದು ಶ್ಲೋಕ ಇದೆಯಲ್ಲ, ಇದು ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ ಅನ್ನತಕ್ಕಂಥದ್ದು ಧಾತು, ಅನ್ನತಕ್ಕಂಥದ್ದು ಪಲ್ಲವಿ, ಅನ್ನತಕ್ಕಂಥದ್ದೇ ಮುಖ್ಯ ಪ್ರಾಣ, ಅನ್ನತಕ್ಕಂಥದ್ದೇ ಬ್ರಹ್ಮಸೂತ್ರದ ಮುನ್ನುಡಿ. ಈ ಶ್ಲೋಕವನ್ನು ನೀವು ಅಧ್ಯಯನ ಮಾಡಿದರೆ ಕ್ಷೇತ್ರಜ್ಞ ವಿಭಾಗ ಯೋಗವನ್ನ ಪ್ರಾರಂಭ ಮಾಡಬಹುದು ಅಂತ ಅನ್ನಬಹುದು. ಅಷ್ಟು ಸುಲಭವಾಗಿ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರಿಂದಲೇ 13ನೇ ಅಧ್ಯಾಯ ಅಷ್ಟು ಕಷ್ಟ ಅಂತ ಹೇಳ್ತಕ್ಕಂಥ. ಆದರೂ ಕ್ಲಿಷ್ಟತರವಾಗಿರತಕ್ಕಂಥ 13ನೇ ಅಧ್ಯಾಯದ ಸೂಚನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.